ಹೋಗಿ ಹೋಗಿ ಸ್ನೇಹಿತರೆ, ನಾನು ನಿಮಗೆ ವಿಶೇಷ ಸುರಂಗದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಬನ್ನಿ, ನಾನು ನಿಮ್ಮ ಚೇತನ್ ಬಲ್ನಾಡು. ನೋಡಿ, ನಾವೀಗ ಹೋಗ್ತಾ ಇರುವ ಜಾಗ ಉಂಟಲ್ಲ, ಅದು ಸ್ವರಂಗ ಅಂತ. ಬನ್ನಿ, ಸ್ವರಂಗದೊಳಗೆ ಹೋಗುವ, ಬನ್ನಿ. ಅಮ್ಮರ ಗರ್ತದೆ ಮನೆ ದಿಂಜದವ್ರು ತಪ್ಪೆ ತುಂಬನೆ ಆಗಲು ನೀರು ದಿನೊಟ್ಟು ಒಂಜಿ 4 ಗಂಟೆ ಬೆನ್ಪರೆ ಡೈಲಿ ಗೊಲ್ಪುಡು ಶುರುವಾಯಿನ ಮಧ್ಯಾಹ್ನ 4 ಗಂಟೆ ಇಡೀ ದಿನ ಅಂದ ಪೇಜ್ ಬುಕ್ಕ ಅದೇ ಎಂಕ್ಳಿಗೆ ಅಂಡ ಎಂಕ್ಳ ತೂಪನ ಮಟ್ಟಿಗೆ ನೀರು ಬತ್ತೋಂದೇನು ಇತ್ತೆಲ್ಲ ಲಾಸ್ಟ್ ಏಪ್ರಿಲ್ ಮಟ್ಲ ಪರಿರ ತಕ್ಕ ನೀರು ಬರ್ಕೊಂಡಿತ್ತೆ ಕೃಷಿಗೆ ಮಾರ್ಚ್ ಮಟ್ಟ ಏಪ್ರಿಲ್ ಪರಿರ ಗುವೇದ ನೀರೇ ಬರ್ಪಣೆ ಇತ್ತ ಈ ನೀರ ಮಟ್ಲ ಎಂಕ್ಳೈ ತೆರಿ ನೆಡುಕ ಈ ನೀರ ಮಟ್ಲ ಗುವೇದ ನೀರು ಅವು ಏತ್ ಸಮಯ ಬೋರ್ಡ್ ಆತಿಪ್ಪಾಗ್ಲಿಗೆ ಬೇಲೆ ಅನ್ಪೇರೇನು ಅಣ್ಣ ಎಂಕ್ಳ ತೂನಾಗ ಒಂತೆ ದೆಪ್ಪೇರ ಐತೇನೆ ಐದು ತುಂಬ ಒಂತೆ ದೆತ್ತೇರೆ ಐದು ಎಂಕ್ಳ ನೇತೃತ್ವ ಬುಕ್ಕ ಒಂತೆ ದೆತ್ತೇನೆ ಆಪೆ ಕೊಂಚ ರಡ್ಡು ಕಬಾರ್ ಐತೇನೆ ಮಾತ್ರ ಐದು ತುಂಬೆ ದೆತ್ತೇರೆ ಅವು ಎಂಕ್ಳ ಏನ ಫುಲ್ ಮಾಹಿತಿ ಅಲ್ಲಿ ಎಷ್ಟು ಸಮಯ ದೆತ್ತೇರೆ ಅಂತ ಬಂದು ನಿಘಂಟಿದ್ದಿ. ಸ್ನೇಹಿತರೆ, ಇದು ಫುಲ್ ಮುರ ಕಲ್ಲು. ಕಲ್ಲು ಅಂದ್ರೆ ನಾವು ಮನೆ ಕಟ್ಟಲಿಕ್ಕೆ ಯೂಸ್ ಮಾಡುವ ಕಲ್ಲಿನ ತರದ ಗಟ್ಟಿ ಮಣ್ಣು. ನೋಡಿ ಸ್ನೇಹಿತರೆ, ಇದು ದೀಪ ಇಟ್ಟು ಕಡಿಯೋದು. ಈಗೆಲ್ಲ ಲೈಟ್, ಇದು ಹಿಂದಿನ ಕಾಲದ್ದು. ಇಲ್ಲಿಯ ಅವರ ತಂದೆ ಕಾಲದಲ್ಲಿ ಮಾಡಿದಂಥದ್ದು ಸ್ವರಂಗ. ಫುಲ್ಲು ಗಟ್ಟಿ ಮಣ್ಣು, ಯಾವತ್ತಿಗೂ ಎಂತ ಆಗಲಿ ಇಲ್ಲ, ಅಷ್ಟು ಗಟ್ಟಿ ಉಂಟು. ನೋಡಿ, ಈಗ ಬರುವಾಗ ದಾರಿ ಕಾಣಬೇಕಲ್ಲ, ರಾತ್ರಿ ಕಸ್ತಲೆ ಇರ್ತದೆ. ಈಗೆಲ್ಲ ಲೈಟ್ ಉಂಟು. ಆವಾಗ ಇಲ್ಲಿ ದೀಪ ಇಟ್ಟು, ಎಳ್ಳೆಣ್ಣೆಯಲ್ಲಿ ದೀಪ ಇಟ್ಟು ಅದರಲ್ಲಿ ಕಾಣುವ ಬೆಳಕಿನಲ್ಲಿ ಸ್ವರಂಗವನ್ನು ಕೊರೆದುಕೊಂಡು ಬಂದದ್ದು. ಮ್ಯಾನ್ಯುವಲ್ ಅಂದರೆ ಮನುಷ್ಯರು ಕೈಯಲ್ಲಿ ಮಾಡಿದ್ದು. ಮನುಷ್ಯರು ಮಾಡೋದಕ್ಕಿಂತ ಹೆಚ್ಚಾಗಿ ಗಂಡ ಹೆಂಡತಿ ಇಬ್ಬರೇ ಮಾಡಿದ್ದು ಅಂತ ಹೇಳ್ಬೋದು ಹಿರಿಯರು, ಈ ಮನೆ ಹಿರಿಯರು. ಸ್ನೇಹಿತರೆ, ಮೊದಲನೇ ಕಾಲದಲ್ಲಿ ಇಟ್ಯಾಚು JCB ಯಾವುದಿಲ್ಲ. ಎಲ್ಲರೂ ಮನುಷ್ಯರು ಕೈಯಲ್ಲೇ ಕೊಟ್ಟಿನಲ್ಲಿ ಕೆಲಸ ಮಾಡೋದು. ಮತ್ತೆ ಮಣ್ಣನ್ನು ಇದರಲ್ಲಿ ನೋಡಿ, ನಾವು ನಿಂತುಕೊಳ್ಳುವಷ್ಟೇ ನೋಡಿ ಎತ್ತರ ಇರುವುದು. ನಾನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವು ಮಣ್ಣು ಕೆರೆಸಿ ತೆಗೆದದನ್ನೆಲ್ಲ ಹಾಳೆಯಲ್ಲಿ ಹಾಕಿ ಎಳೆದುಕೊಂಡು ಹೋಗಿ ಹೊರಗೆ ಹಾಕ್ತಾ ಇದ್ರು. ಇಷ್ಟು ಮಣ್ಣು ಅದೇ ರೀತಿ ಕೆಲಸದಲ್ಲೇ ಮಾಡಿದ್ದು. ನೋಡಿ ಸ್ನೇಹಿತರೆ, ಇವಾಗ ನನ್ನ ಒಂದು ಫೀಟ್ ನೀರು ಇದರಲ್ಲಿ ಉಂಟು. ಇದು 365 ದಿನ ಹೀಗೆ ಸಾಧಾರಣ 3 ತಿಂಗಳಿಂದ 1 ವರ್ಷದ ಹತ್ತರವರೆಗೆ ಅವರಿಗೆ ಕೆಲಸ ಮಾಡಿರ್ಬೋದು. ಕತ್ತಲಿರುವ ಕಾರಣ ಬೇಗ ಹೋಗುವ. ಲೈಟ್ ಆಫ್ ಆಯಿತು. ನಾವೀಗ ಸುರಂಗದ ಮಧ್ಯದಲ್ಲಿದ್ದೇವೆ. ತುಂಬ ಕತ್ತಲುಂಟು ಈ ಪ್ರದೇಶದಲ್ಲಿ. ಇಲ್ಲಿ ಒಂದು ಹಲ್ಲಿ ಉಂಟು. ಎಂತ ಕಾಣ್ತಿಲ್ಲ ನಿಂಗೆ ಹೋಗೋದಷ್ಟೇ. ಹೋಗಿ ಹೋಗಿ ಅಂದಾಜಿ
ಓ ಬೇಡ ಒಂಚೂರು ಮಲ್ಲೆ ಪುನಃ ಅಪ್ಪ ಮಂತನ ಅದಿಗು ಅದ ಒಂಜಿ 10-15 ವರ್ಷ ದುಂಬುದಕ್ಕೂ ಕೂಡ ಭಾರಿ ಗಟ್ಟಿ ಅದಾಗಲಿ ಬೇಲೆ ಅಂಗಡಿ ಹಾರ್ಡ್ ವರ್ಕ್ ಇಂದು ಸೊರಂಗ ಅಂಚೆ ತಿಕ್ಕೀಜಿ ಈಡಟ್ಟ ಬತ್ತಲ್ಲ ನೀರು ತಿಕ್ಕಂಡು ಏಪ್ರಿಲ್ ಮೇ ಅನಗ ನೀರು ಬಂದ್ ಸಾಧಾರಣ ಒಂಜಿ 20 ಮೀಟರ್ ಏಪ್ರಿಲ್ ಮೇ ಅನಗ ನೀರು ಪೋಂದಿಜ್ಜ ಮುಲ್ಪರ್ದುಕ ನೀರು ಕಡಿಮೆ ಮುಲ್ಪಲ ಅಪ್ಪ ಮುಲ್ಪನೆ ಗುಂಡಿ ಅಂತ ಮುಲ್ಪರ್ದು ಸ್ಟೆಪ್ ಮಾಡ್ತಾನೆ ಕೂಡ ಸಾಧಾರಣ 1 ವರ್ಷ ಆದಿಪ್ಪು ಸ್ಟೆಪ್ ಏಪ್ರಿಲ್ ಕಣಗ ನೀರು ಕಮ್ಮಿ ಉಂಟು ಐಟೆ ಪೋಂದಿಜ್ಜ ಬುಕ್ಕ ಇಂಚ ಸೇಡಿ ಉಂಡು ಧೈರ್ಯ ಬರ್ಪುಜಿ ಎಂದು ಬುಕ್ಕ ಇಂಚಿಡ್ದು ಓಪನ್ ಮಾಡ್ತಾನೆ ಓಪನ್ ಮಾಡ್ತದೆ ತೂತು ಮಂತನ ಬುಕ್ಕ ಅಲ್ಪ ಪಂಡ ಅಂದು ಮಂತ್ರ ಹಿಡಿದು ಬುಕ್ಕ ಈ ಒಂದು ಓಪನ್ ಅಂತಾನೆ ಪಂಡ ನೀರು ಜಾಸ್ತಿ ಮಲ್ಪುನ ಅಂದು ಪಂಡ ಯೋಜನೆ ಮಾಡ್ತದೆ ಒಂದು ಹೊಟ್ಟೆ ಮಂತ್ರ ಮುಲ್ಪರ್ದು ಓಪನ್ ಅಂತ ಇರತಾ ಮರಿಯಲ್ರು ಭಾರಿ ನೀರು ಇಪ್ಪುಂಡು ಮರಿಯಲ್ರು ಇತ್ತು ನೆಟ್ಟೆ ಪೂರ ಹೊಸ ಇತ್ತು ಅಪ್ಪನ ಅಲ್ಪ ನಮ್ಮ ಎಂಟ್ರೆನ್ಸ್ ಆಯ್ತಾ ಅಲ್ಪನೇ ಅರಿ ಒಂದು ಇಪ್ಪು ಫುಲ್ ನೀರು ಒಂದು ಈತ ತೋರು ನೀರು ಹೋಗ್ಬೋದು ಒಂದು ಆಜಿಂಚ ಪೈಪ್ ಬರ್ತನೆ ನೋಡಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನೀರು ನೋಡಿ ಹೇಗೆ ಉಂಟಲ್ಲ ಇದೀಗ ನಾವು ಕಾಲೆಲ್ಲ ಹಾಕಿ ಸ್ವಲ್ಪ ಕೆಸರಾಗಿದೆ ಒಳ್ಳೆ ಶುದ್ಧ ನೀರು ಪರಿಶುದ್ಧ ನೀರು ಇದು ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು ನೋಡಿ ಇಲ್ಲಿ ಮೇಲೆ ಹನಿ ಹನಿ ನೀರು ನೋಡಿ ಮಣ್ಣಿನಲ್ಲಿ ಹನಿ ನೀರು ಕಾಣ್ತಾ ಉಂಟಲ್ಲ ನೋಡಿ ಇದೆಲ್ಲ ನೀರಿನಲ್ಲಿ ಮಣ್ಣಿನಲ್ಲಿ ನ್ಯಾಚುರಲ್ ನೀರಿನ ಸೋರ್ಸ್ ಹೀಗಿರ್ತದೆ ನೋಡಿ ಇದು ಎಲ್ಲ ನೀರು ಸೇರಿದಾಗ ಈ ಹನಿ ಹನಿ ನೀರು ಎಲ್ಲ ಸೇರಿದಾಗ ಒಳ್ಳೆ ನೀರು ಆಗ್ತದೆ. ಈಗ ತಾಂತ್ರಿಕ ಯುಗದಲ್ಲಿ ಇಂಥದ್ದೆಲ್ಲ ಸಿಗಲಿಕ್ಕಿಲ್ಲ, ಇದೆಲ್ಲ ಮೊದಲಿನ ಕಾಲದವರು ಮಾಡಿದ್ದು. ಇದನ್ನು ಅವರ ಮಕ್ಕಳೆಲ್ಲ ಉಳಿಸಿಕೊಂಡು ಬಂದಿದ್ದಾರೆ ನೋಡಿ. ಇದೇ ನೀರು ಕುಡಿಲಿಕ್ಕೆ ಉಪಯೋಗಿಸ್ತಿದ್ರು, ಮತ್ತೆ ಗದ್ದೆ ಬೇಸಾಯಕ್ಕೆ ಉಪಯೋಗಿಸಿದ್ದಾರೆ. ಇದು ಈ ಗುಹೆ ಮಾಡಿದ ಅವರ ಮೊಮ್ಮಗ, ಇವ 2ನೇ ಮಗನ ಮಗ. ನೋಡಿ ಒಳ್ಳೆ ನೋಡುವಾಗ ಒಳಗೆ ನೋಡುವಾಗ ಹೆದರಿಕೆ ಆಗ್ತದೆ. ಮತ್ತು ಇಷ್ಟು ನ್ಯಾಚುರಲ್ ಗಾಡಿಯಲ್ಲಿ ಇಲ್ಲ, ಸ್ವಲ್ಪ ಡಮ್ ಕಟ್ಟಿದಾಗ ಆಗ್ತದೆ. ಆದರೆ ಅಲ್ಲಿ ನಮ್ಮ ಉಸಿರಾಟ ಕ್ರಿಯೆಯನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ ನ್ಯಾಚುರಲ್ ಆಗಿರ್ತದೆ. ಸ್ನೇಹಿತರೆ, ಅದ್ಭುತ ಒಂದು ರೋಮಾಂಚನಕ ಒಂದು ವಿಷಯ ಇದು. ಇಲ್ಲಿಗೆ ಯಾರಾದರೂ ಒಂದು ಸ್ನೇಹಿತರಿದ್ದರೆ ಅವರನ್ನು ಕರ್ಕೊಂಡು ಒಮ್ಮೆ ಒಳಗೆ ಕರ್ಕೊಂಡೋಗಿ ಎದುರಿಸೋದು ಒಳ್ಳೆಯದಾಗ್ತದೆ. ಮಾತ್ರ ಹೆದರಿಗೆಲ್ಲ ಆಗೋದಿಲ್ಲ, ಒಮ್ಮೆ ಉಸಿರು ಕಟ್ಟಿದಾಗ ಆಗ್ತದೆ ಹೆದರಿ. ಸ್ವಲ್ಪ ನಿಧಾನಕ್ಕೆ ಉಸಿರಾಟಿದ್ರೆ ಸೂಪರ್ ಆಗ್ತದೆ. ಮತ್ತು ಇದ್ರ ಒಳಗೆ ಹೋದರೆ ಮತ್ತೆ ಹೊರಗೆ ಬರೋದು ಬೇಡ ಅಂತಲೇ ಆಗ್ತದೆ. ಯಾಕಂದರೆ ಖುಷಿ ಆಗ್ತದೆ, ತಂಪೆ ಉಂಟು ವಾತಾವರಣ, ನ್ಯಾಚುರಲ್ ತಂಪುಂಟು, ಇಲ್ಲೇ ಕೂತ್ಕೊಳ್ಳುವಂತ ಆಗ್ತದೆ. ಇಂತಹ ವಿಶೇಷ ನ್ಯೂಸ್ನೊಂದಿಗೆ ಮುಂದಿನ ಭೇಟಿ ಕನ್ನಡ ವಿಪುಲ ನ್ಯೂಸ್ನಲ್ಲಿ.